ಬೇಬಿ ಅಂತ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಇವರೊಂದು ಸದಸ್ಯರಾಗಿದ್ದಾರೆ. ಇವರು ಕೇಶವ್ ನಾಯ್ಕ್ ಅಂತ ಇವರು ಸದಸ್ಯರಾಗಿದ್ದಾರೆ. ಲೋನಿನ ಸಮಸ್ಯೆ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಈಗ ಧರ್ಮಸ್ಥಳ ಸ್ವಸಹಾಯ ಸಂಘದವರು ಪ್ರತಿಯೊಂದು ಮನೆಗಳಿಗೆ ಭೇಟಿ ಕೊಟ್ಟು ಹಲ್ಲೆ ನಡೆಸ್ತಿದ್ದಾರೆ. ತುಂಬ ಆಯಿತು. ಆದರೆ ಈ ತಾಯಿ ಮನೆಗೆ ಸಹ ಮೊನ್ನೆ ತುಂಬ ಜನರು ಹೋಗಿ ಹಲ್ಲೆ ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಟ್ಲದಲ್ಲಿ. ನೋವಿನ ಸಂಗತಿ ಅಂದರೆ ಇವರು ಹೋಗಿ ಕಂಪ್ಲೇಂಟ್ ಕೊಡುವಾಗ ಯಾವುದು FIRಗಳಾಗುವುದಿಲ್ಲ. ಯಾವುದೇ ಸ್ವಸಹಾಯ ಸಂಘದವರು ಕಂಪ್ಲೇಂಟ್ ಕೊಟ್ಟರೆ ಸ್ವಸಹಾಯ ಸಂಘದವರು ಅಲ್ಲಿ ಬರುವುದಿಲ್ಲ, ಅಲ್ಲಿ ಅಧಿಕಾರಿಗಳೂ ಇರುವುದಿಲ್ಲ ಪರಿಶೀಲನೆ ಮಾಡಲಿಕ್ಕೆ, ಹಿಂದೆ ಬರಬೇಕು. ಇಲ್ಲಿ ಇವರೀಗ ಮೊನ್ನೆ ಮಂಗಳವಾರ ಅವರ ಮನೆಗೆ ಬಂದು ಹಲ್ಲೆ ಮಾಡಿದ್ದಾರೆ, ಬುಧವಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇವಲ ಇವರಿಗೆ ವಿಟ್ಲ ಠಾಣೆಯಿಂದ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಎಂಡೋಸ್ಮೆಂಟ್ ಬೇಡ ಅಂತ ಅದನ್ನು ತಿರಸ್ಕಾರ ಮಾಡಿ ಇವತ್ತು ನಾವಿಲ್ಲಿ SP ಆಫೀಸಿಗೆ ಬಂದಾಗ SP ಅವರು ಇರಲಿಲ್ಲ. ಹಾಗೆ DOSP ಅವರನ್ನು ನಾವು ಭೇಟಿ ಮಾಡಿದೆವು. DOSP ಅವರು ಒಳ್ಳೆ ಸ್ಪಂದನೆ ಕೊಟ್ಟರು. ಆ ಸ್ಟೇಷನಿಗೆ ಇನ್ಸ್ಪೆಕ್ಟರ್ ಹತ್ರ ನಾಗರಾಜ್ರ ಹತ್ರ ಕಾಲ್ ಮಾಡಿ FIR ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕೆಂದರೆ ಸ್ವಸಹಾಯಕ್ಕೆ ಸಂಬಂಧಪಟ್ಟ ಯಾರೂ ಬರುವುದಿಲ್ಲ, ಯಾವುದೋ ರೌಡಿಗಳು ಬಂದು ಮನೆಯೊಳಗೆ ಹಲ್ಲೆ ಮಾಡೋದು, ಆನಂತರ ಅವರ ಕೆಲಸದ ಸ್ಥಳಕ್ಕೆ ಹೋಗಿ ಉಪದ್ರ ಮಾಡೋದು, ಇದೆಲ್ಲ ಸರಿಯಲ್ಲ. ಎಷ್ಟೋ ಸಭೆಗಳಲ್ಲಿ ಅವರು ಸ್ವಸಹಾಯ ಸಂಘದವರು ಪ್ರಶ್ನೆ ಎತ್ತಿದ್ರು, ನಮಗೆ ದಾಖಲೆಗಳನ್ನು ಕೊಡಿ, ನಾವು ಬ್ಯಾಂಕಿಗೆ ಲೋನ್ ಕಟ್ತೇವೆ, ನಾವು ಕಟ್ಟದೇ ಇರುವುದಿಲ್ಲ, ಬಡ್ಡಿ ಲೆಕ್ಕ ಕೊಡಿ ಅಂತ ಹೇಳ್ತಾ ಇರುವಾಗ ಯಾವುದೇ ಲೆಕ್ಕ ಕೊಡುವುದಿಲ್ಲ, ಕೇವಲ ಪೇಪರ್ ಲೆಕ್ಕದಲ್ಲಿ ಕೊಡ್ತಾರೆ. ಈಗ ಕೆಲವು ಡಾಕ್ಯುಮೆಂಟು ನಾನು ನೋಡಿದೆ, ಯಾವುದೋ SBI ಬ್ಯಾಂಕಿದು ಓಡಿದೊಂದು ಅಕೌಂಟ್ ಕೊಟ್ಟಿದ್ದಾರೆ, ಇವರಿಗೆ ಸ್ಯಾಲ್ರಿ ಬರುವ ಹಾಗೆ ಉಂಟು. ಯಾವ ಸ್ಯಾಲ್ರಿ ಬರುವುದಂತ ನಮಗೆ ಅರ್ಥ ಆಗುವುದಿಲ್ಲ, ಯಾವುದೇ ಲೆಕ್ಕವನ್ನು ಕೊಡ್ತಾ ಇಲ್ಲ. ನಾನೀಗ DOSP ಹತ್ರ ಹೇಳೋದು, ಯಾವುದೇ ಇಲಾಖೆಗಳು ನಿಮ್ಮಲ್ಲಿ ಏನಾದರೂ ಹಲ್ಲೆ ಗಲಾಟೆ ಬರುವಾಗ ಕಂಪ್ಲೇಂಟ್ ತಗೊಳ್ಬೇಕೇ ವಿನಃ ಯಾವನೋ ಒಬ್ಬ PC ಬಂದು ಅಲ್ಲಿ ಮೀಡಿಯೇಟರ್ ಆಗಿ ಅವರು ಯಾರ ತಂದು ಕೊಟ್ಟ ಸ್ಟೇಟ್ಮೆಂಟ್ ಇಟ್ಕೊಂಡು ಇಷ್ಟು ನೀವು ಹಣ ಕಟ್ಟಲಿಕ್ಕೆ ಉಂಟು, ಇದನ್ನು ಕಟ್ಟಿ ಕ್ವಶನ್ ಮಾಡಬೇಕು ಹೇಳಿದರೆ, ಕ್ವಶನ್ ಮಾಡೋದಾದರೆ ಅವನು ಅಲ್ಲಿ ಅಕೌಂಟೆಂಟು ಅಲ್ಲ, CAನೂ ಅಲ್ಲ, ಆ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದು ಏಜೆಂಟು ಅಲ್ಲ. ಪೊಲೀಸರ ಕರ್ತವ್ಯ ಉಂಟು, ಏನಾದರೂ ಹಲ್ಲೆ ಆದರೆ, ಏನಾದರೂ ಕಂಪ್ಲೇಂಟ್ ಆದರೆ ಅದನ್ನು ತಗೊಳ್ಬೇಕು ವಿನಃ ಸಿವಿಲ್ ಮ್ಯಾಟ್ರಲ್ಲಿ ಇಂಟರ್ಫಿಯರ್ ಆಗಲಿಕ್ಕಿಲ್ಲ. ಇವರು ಕಟ್ಟದೇ ಕೂತ್ಕೊಳ್ಳೋರಲ್ಲ, ನ್ಯಾಯಯುತವಾಗಿ ಕಟ್ತೇವೆ ನಾವು, ಅದರದ್ದು ಲೆಕ್ಕ ಕೊಡಿ, ನಮ್ಮ ಪಾಸ್ಬುಕ್ ಕೊಡಿ. ಬ್ಯಾಂಕಿಗೂ ಅವರು ಭೇಟಿಯಾಗಿದ್ದಾರೆ, ಬ್ಯಾಂಕ್ ಮ್ಯಾನೇಜರು ಹೇಳಿದ್ದಾರೆ ನಮಗೆ ಮತ್ತು ನಿಮಗೆ ಸಂಬಂಧ ಇಲ್ಲ, ನೀವು ಯಾರು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇವರು ಸ್ವಸಹಾಯ ಸಂಘದ ಸದಸ್ಯರು. ನಾನಿಲ್ಲಿ ಹೇಳೋದಾದರೆ ಸ್ವಸಹಾಯ ಸಂಘದ್ದು ಅವ್ರು ನೋಡ್ಕೊಳ್ತಾರೆ. ನಾನು DOSP ಹತ್ರ ಮನವಿ ಮಾಡಿಕೊಂಡೆ, ಯಾಕೆಂದರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡನ್ನು ಇವರು ದುರ್ಬಳಕೆ ಮಾಡ್ತಾ ಇದ್ದಾರೆ, ಹೆದರಿಸಿಯನ್ನ ಕಟ್ಟಿಸ್ಬೋದಂತ ಅವರ ಭಾವನೆಯಲ್ಲಿ ಇರಬಹುದು. ಇವರು ಎಲ್ಲದಕ್ಕೂ ಬದ್ಧರಾಗಿದ್ದಾರೆ. ಯಾವುದೇ ಕಾನೂನಾತ್ಮಕವಾಗಿ ನಮಗೆ ನೋಟಿಸ್ ಬಂದರೂ, ಕೋರ್ಟಿಂದ ಏನೂ ಬಂದರೂ ನಾವು ಯಾವುದೇ ಸಜ್ಜೆಗೆ ರೆಡಿಯಾಗಿದ್ದೇವೆ. ಹಾಗಾಗಿ ಸ್ಟೇಷನಲ್ಲಿ ಅದರ ಬಗ್ಗೆ ನಮಗೆ ಮಾತಾಡುವ ಅವಶ್ಯಕತೆ, ಮೀಡಿಯೇಟರ್ ಆಗಿ ಕೂತ್ಕೊಂಡು ಇತ್ಯರ್ಥ ಆಗೋದು, ಲೋನ್ ಕಟ್ಟುವ ಮೀಡಿಯೇಟರ್ ಆಗಿ ಯಾವುದೇ ಸ್ಟೇಷನ್ಗಳು ಇದರಲ್ಲಿ ಬರಬಾರ್ದು. ಏನಾದರೂ ಇವರು ಒಂದು ವೇಳೆ ಅವರ ಮನೆಗೆ ಹೋಗಿ ಹಲ್ಲೆ ಮಾಡಿದ್ರು ಅದಕ್ಕೆ ಕೇಸ್ ಹಾಕಿ, ನಮ್ದೇನು ಅಭ್ಯಂತರ ಇಲ್ಲ. ಈಗ ಇವರ ಪ್ರತಿಯೊಬ್ಬರ ತಾಯಂದಿರ ಮನೆಗೆ ಬರುವುದು, ಇಲ್ಲಿ ಈಗ ಇವರ ನಾಯಕರಿದ್ದಾರೆ, ಇವರು ಲೋನ್ ತೆಗೆದು ಇವರ ಹೆಂಡತಿ ಮತ್ತು ಮಗು ಮನೆಯಲ್ಲಿ ಇರುವಾಗ ಅವರಿಗೆ ಹೋಗಿ ತೊಂದರೆ ಕೊಡೋದು, ಇದು ಅತಿರೇಕ ಆಗ್ತಾ ಉಂಟು. ಹಾಗಾಗಿ ನಾನು ಪೊಲೀಸ್ ಇಲಾಖೆಗಳಲ್ಲೂ ಅಧಿಕಾರಿಗಳಲ್ಲೂ ನಾನು ಗೌರವಯುತವಾಗಿ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ, ಇದನ್ನು ನಿಲ್ಲಿಸಬೇಕು. ನಿಮ್ಮ ಸ್ಟೇಷನಲ್ಲಿ ಯಾವುದೇ ಒಂದು ಅಧಿಕಾರಿಯು ಸ್ವಸಹಾಯ ಸಂಘದ ಬಗ್ಗೆ, ಲೆಕ್ಕದ ಬಗ್ಗೆ ನಮಗೆ ಅಲ್ಲಿ ಕೂತು ಮಾತಾಡೋ ಅವಶ್ಯಕತೆ ನಮಗೆ ಇಲ್ಲ. ಏನಿದ್ರು ಅವರು ಕೋರ್ಟಲ್ಲಿ ನೋಡುವವರು. ನಮಗೆ ಇಲ್ಲಿ ಮನೆಗೆ ಹಲ್ಲೆ ಮಾಡೋದಾಗಲಿ, ಮನೆ ಒಳಗೆ ಒಕ್ಕುದಾಗಲಿ, ಯಾವನೋ ಒಬ್ಬ ಸಂಬಂಧಪಡದ ವ್ಯಕ್ತಿಗಳು ಬಂದು ರೌಡಿಸಮ್ ತೋರಿಸು, ಇದು ನಿಲ್ಲಬೇಕು. ಈಗ DOSP ಅವರು ನಮಗೆ ಹೇಳಿದ್ದಾರೆ, ನೀವು ನೇರ ವಿಟ್ಲ ಠಾಣೆಗೆ ಹೋಗಿ, ಇನ್ಸ್ಪೆಕ್ಟರ್ ನಾಗರಾಜ್ರ ಹತ್ರ ಅವರು ಮಾತಾಡಿದರು, ಇದಕ್ಕೆ FIR ಹಾಕಬೇಕಂತ ಹೇಳಿದರು. ಹಾಗಾಗಿ ವಿಶ್ವಾಸ ಇದೆ, ಖಂಡಿತ ಈಗ FIR ಹಾಕ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಇಲ್ಲಿ ಈ ಕಡೆಯಿಂದ ಯಾವುದು ತಪ್ಪುಗಳಾಗಲಿಲ್ಲ. ಅವರು ವಿಡಿಯೋ ಮಾಡಿದ್ದು ಸಹ, ವಿಡಿಯೋದಲ್ಲಿ ಪ್ರಚೋದನೆ ಮಾಡೋದು, ನೀನು ಹೋಗಿ ಸಾಯಿ ಇಂಥದ್ದೆಲ್ಲ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮಿಂದ ಏನು ಕಂಪ್ಲೇಂಟ್ ಕೊಟ್ಟರು ನಿಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ, ಹೋಗಿ ಕೊಡಿ ಅಂತ ಆ ರೀತಿ ಅವರು ಹೇಳೋದಾದರೆ ನಮಗೂ ಅದರಲ್ಲಿ ಗೊಂದಲ ಆಗ್ತಾ ಉಂಟು. ಯಾಕೆ ಇಷ್ಟು ಎಲ್ಲ ಪೊಲೀಸರಿಗೆ ಬೈದರು ಮಾತಾಡದೆ ಕೂತ್ಕೊಳ್ತಾರೆ ಅಂತ ಹೇಳುವಾಗ ಗೊಂದಲದಿಂದ ಇವತ್ತು ನಾನು ಸ್ಪಷ್ಟೀಕರಣ ಕೇಳಲಿಕ್ಕೆ DOSP ಆಫೀಸಿಗೆ ಇಬ್ಬರನ್ನೂ ಕರ್ಕೊಂಡು ನಾನು ಬಂದಿದ್ದೇನೆ. ಒಳ್ಳೆ ರೀತಿ ಸ್ಪಂದನೆ ಕೊಟ್ಟರು. ಈಗ ವಿಟ್ಲ ಠಾಣೆಯಲ್ಲಿ FIR ಮಾಡ್ತಾರಂತ ವಿಶ್ವಾಸ ಉಂಟು. ಮಾಡದಿದ್ದರೆ DOSP ಅವರು ಜವಾಬ್ದಾರಿ ತಗೊಳ್ತಾರೆ. ನಾವು ವಿಟ್ಲದಲ್ಲಿ ಕಂಪ್ಲೇಂಟ್ ಯಾವುದೇ ಒಂದು ಅವರು ಬುಧವಾರ ಯಾವುದೇ ಒಂದು ನಮಗೆ ಅವರು ಸ್ಪಂದನೆ ಕೊಡಲಿಲ್ಲ. ಹಾಗೆ ನಾವು 2-3 ದಿವಸ ರಾತ್ರಿ ಹಾಗೆಲ್ಲ ತಿರುಗಿ ಯಾವುದೇ ನಮಗೆ ಅದಕ್ಕೆ ಅವರು ಇಟ್ಲ ನಾಗರಾಜ್ ಅಥವಾ ನಾಗರಾಜ್ ಸರ್ ಅವರು ಯಾರು ನಮಗೆ ಸ್ಪಂದನೆ ಕೊಡಲಿಲ್ಲ. ಹಾಗಾಗಿ ನಾವು ಮಂಗಳೂರಿಗೆ ಇವತ್ತು ಬಂದು
SP ಅವ್ರನ್ನ ಮೀಟಾಗಿ ನಾವು ಕಂಪ್ಲೇಂಟಲ್ಲಿ FIR ಮಾಡಬೇಕಂತ ಹೇಳಿದ್ದೇವೆ. ನಾನು ಇನ್ನು ಮುಂದೆ ನನ್ನ ಮಿಸ್ಸಸ್ ನನ್ನ ಹಣ ನಾನು ಕಟ್ಟೋದಿಲ್ಲ. ಯಾಕೆ ಕಟ್ಟೋಲ್ಲ ಅಂದರೆ RBI ಪರ್ಮಿಷನ್ ತೋರಿಸ್ಬೇಕು, ಅನಂತರ ನನಗೆ ಬ್ಯಾಂಕ್ ಅಕೌಂಟ್ ಕೊಡಬೇಕು, ಇಲ್ಲಾಂದರೆ ಹಣ ಕಟ್ಟೋದಿಲ್ಲ. ನನ್ನ ಮನೆಗೆ ಯಾರೇ ಬಂದರೂ ನಾನು ಸುಮ್ಮನೆ ಕೂರೋದಿಲ್ಲ. ಇನ್ನು ನಾನು ನನ್ನ ಕೆಲಸ ಮಾಡ್ತೇನೆ. ನಾನು ಯಾವ ಕಾರಣ ನನ್ನ ಮನೆಗೆ ಬರಲಿಕ್ಕೆ ಕೊಡೋದು. ಬ್ಯಾಂಕ್ದ ನನಗೆ ಅಕೌಂಟ್ ನಂಬರ್ ಕೊಡಬೇಕು, ಆಮೇಲೆ ನನಗೆ RBI ಪರ್ಮಿಷನ್ ಕೊಡಬೇಕು, ಅಲ್ಲದೆ ಹಣ ಕಟ್ಟೋದಿಲ್ಲ ನಾನು. ಅಷ್ಟೇ ಹೇಳ್ತೇನೆ ನಾನು. ನಮಗೆ SC/ST ಆದಂತಹ ತೊಂದರೆಗಳನ್ನು ನಾವು ಖಂಡಿಸ್ತಿದ್ದೇವೆ. ನಾವು ಈಗ SP ಹತ್ರ ನಾವು ಮಾತನಾಡಿದ್ದೇವೆ. ಈಗಲೇ ಕೂಡ FIR ಮಾಡಿಸ್ತೇನೆ ಅಂತ ಹೇಳಿ ನಮಗೆ ಒಪ್ಪಿಗೆಯನ್ನು ಕೊಟ್ಟಿರುತ್ತಾರೆ. ಈ ಮೂಲಕ ನಾವು ಯಾವುದೋ ಇನ್ನೂ ಕೂಡ ವಿಟ್ಲ ಸ್ಟೇಷನಲ್ಲಿ ಯಾವ SC/STಗೆ ತೊಂದರೆ ಬರೋದಾಗಿ ನಾವು ಖಂಡಿಸ್ತೇವೆ. ನನ್ನ ಕೂಡ ಮನೆಗೆ ಬಂದು ಒಂದು 15 ಜನಕ್ಕಿಂತ ಮೇಲೆ ಇದ್ದರು. ಯಾಕೆಂದರೆ ನಾನು ಕೂಡ ಮನೆಯಲ್ಲಿ ಇರಲಿಲ್ಲ. ಅವರು ಮನೆಯಲ್ಲಿ ಯಾರು ಗಂಡಸರು ಇಲ್ಲದ ಸಮಯದಲ್ಲಿ ಅವರು ಬಂದು ಮನೆಯಲ್ಲಿ ಯಾರು ಹೆಂಗಸರು ಇರ್ತಾರೆ ಅವರಿಗೆ ಬಂದು ಅವರು ದೌರ್ಜನ್ಯ ಕೊಡೋದು. ಇನ್ನೊಂದು ಏನಂದರೆ ಅವರು ಮನೆಯ ಒಳಗಡೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅವರು. ಇದಕ್ಕೆ ನಾನು ಹೇಳೋದಂದರೆ, ಇವರು ಹಗಲೊತ್ತು ಇಷ್ಟು ಜನ ಕರ್ಕೊಂಡು ಬಂದರೆ ಇವರು ಇನ್ನು ರಾತ್ರಿ ಬರಲ್ಲ ಅಂತ ಏನು ಗ್ಯಾರಂಟಿ ಇದೆ? ಅದಕ್ಕೆ ನಮಗೆ ಏನಂದರೆ, ನಮಗೆ ಸೇಫ್ಟಿ ಅಂತ ಏನಿಲ್ಲ. ನಾವು ವಿಟ್ಲ ಸ್ಟೇಷನಿಗೆ ಹೋಗಿದ್ದೇವೆ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅಲ್ಲಿ ಕೂಡ ನಮಗೆ ಏನು ಸ್ಪಂದನೆ ಅವರು ಕೊಡಲಿಲ್ಲ. ನಮಗೆ ಏನಂದರೆ ಅವರ ಮೇಲೆ FIR ಆಗಬೇಕು ಅಷ್ಟೇ. ಇಲ್ಲಿ ನಾವು ಮಂಗಳೂರಿಗೆ ಬಂದಿದ್ದೇವೆ. ಇವಾಗ ಅವರು FIR ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ, ಇನ್ನು ನೋಡಬೇಕಷ್ಟೇ. ಸ್ವಸಹಾಯ ಸಂಘದವರ ಮೇಲೆ ಹಲ್ಲೆ ಆದರೂ ಸಹ ಒಂದು ಕಂಪ್ಲೇಂಟ್ ಸ್ಟೇಷನಲ್ಲಿ ಇದುವರೆಗೆ ಆಗಲಿಲ್ಲ. ಆದರೆ ಸ್ವಸಹಾಯ ಸಂಘದವರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಪಾಪ ಈ ಸದಸ್ಯರನ್ನೆಲ್ಲ ಕರೆಸ್ತಾರೆ ಸ್ಟೇಷನ್ಗೆ. ಇದಾಗಬಾರ್ದು. ನಾನು ಯಾಕೆ ಹೇಳ್ತೇನೆಂದರೆ, ಮೊನ್ನೆ ಯಾರೋ ಒಬ್ಬ ಹರೀಶ್ ಆಚಾರ್ಯ ಕುಡಿದು ಪಬ್ಲಿಕ್ಕಲ್ಲಿ ಗಲಾಟೆ ಮಾಡ್ತಾ ಇದ್ದ. ಯಾರ ಹೋಗಿ ಅದನ್ನು ಈ ರೀತಿ ಯಾಕೆ ಬೈತಾ ಇದ್ದಿ ಅಂತ ಹೇಳಿ ಅವನ ಹತ್ರ ಮಾತಾಡಿದರು. ಆದರೆ ಹೆಸರು ಯಾರ್ದ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಅಲ್ಲಿ ಆ ಸ್ಥಳದಲ್ಲೂ ಇಲ್ಲದವರದು ಮುಂದೆ ಕೂತ್ಕೊಳ್ಳದೆ ವಿಚಾರಣೆ ಮಾಡದೆ ಬೆಳ್ತಂಗಡಿ ಠಾಣೆಯಲ್ಲಿ ನಾನ್ ಬೇಲೇಬಲ್ FIR ಮಾಡ್ಕೊಂಡಿದ್ದಾರೆ. ಇದು ನಮಗೆ ನೋವಾಗ್ತದೆ. ನಾವು ಬಂದು ಕೊಟ್ಟರು ಸಹ ಅವರನ್ನು ವಿಚಾರಣೆ ಮಾಡದೆ ನೀವು FIR ಮಾಡೋದಿಲ್ಲ, ಕೇವಲ ಹಿಂಬರ ಕೊಡೋದು. ಯಾವನೋ ಒಬ್ಬ ಆ ಕಡೆಯಿಂದ ಒಬ್ಬ ಕುಡುಕ ಹೋಗಿ ಕಂಪ್ಲೇಂಟ್ ಕೊಟ್ಟರು ನೀವು FIR ಆಗ್ತೀರಿ. ಇದಾಗಬಾರ್ದು. ಇದುವರೆಗೆ ನಾನು ಸೌಜನ್ಯ ಹೋರಾಟ ಸಮಿತಿಯಲ್ಲಿ ಒಂದು ತಾಯಿಯಾಗಿ ಹೋರಾಟ ಮಾಡ್ತಿದ್ರು. ಯಾವುದೇ ಸ್ವಸಹಾಯ ಸಂಘದವರಿಗೆ ನಾನು ಲೋನಿನ ಬಗ್ಗೆ ಕಟ್ಟಬೇಡಿ ಅಂತ ಹೇಳಲಿಲ್ಲ. ಇವತ್ತು ನಾನು ಎಲ್ಲರಿಗೆ ಹೇಳ್ತಾ ಇದ್ದೇನೆ, ಎಲ್ಲ ತಾಯಿಯಂದರಿಗೆ ನಾನು ಹೇಳ್ತಾ ಇದ್ದೇನೆ, ಯಾರು ₹1 ಹಣ ಲೋನ್ ತೆಗೆದದ್ದು ಕಟ್ಟಬೇಡಿ. ನಾನು ನಿಮ್ಮ ಜೊತೆ ಇದ್ದೇನೆ ತಾಯಿಯಾಗಿ. ಇಷ್ಟುವರೆಗೆ ನಾನು ಸೌಜನ್ಯ ಹೋರಾಟದಲ್ಲಿ ಮಾತ್ರ ಭಾಗಿಯಾಗಿದ್ದೆ. ಪ್ರತಿಯೊಂದು ತಾಯಿಯವರ ಹತ್ರ ನಾನು ಹೇಳೋದು, ಯಾರೇ ನೀವು ₹1 ಸ್ವಸಹಾಯ ಸಂಘದ ಹಣವನ್ನು ನೀವು ಕಟ್ಟಬೇಡಿ. ನಿಮ್ಮೊಂದಿಗೆ ನಾನಿದ್ದೇನೆ. ಏನು ದಾಖಲೆಗಳಿದ್ರು ಅವರು ಕೋರ್ಟಲ್ಲಿ ನೋಡ್ಕೊಳ್ಳಿ, ನಿಮಗೆ ನೋಟಿಸ್ ಕಳಿಸ್ಲಿ, ಕಾನೂನಾತ್ಮಕವಾಗಲಿ ಹೋಗಲಿ. ರೌಡಿಸಮ್ ಮಾಡೋದಿದ್ರೆ ಪೊಲೀಸ್ ಇಲಾಖೆಗಳು ಅವರ ರೌಡಿಸಮ್ ಬೆಂಬಲ ಕೊಡೋದಾದರೆ ನಮ್ಮ ತಾಯಂದಿರ ರಕ್ಷಣೆ ನಾವು ಮಾಡಬೇಕಾಗ್ತದೆ. ಹಾಗೆ ಪ್ರತಿಯೊಂದು ತಾಯಂದಿರಲ್ಲಿ ಹೇಳೋದು, ಯಾರು ₹1 ಇನ್ನು ಮುಂದೆ ಇವತ್ತಿಂದ ನಾನು ಹೇಳ್ತೇನೆ, ಇದುವರೆಗೆ ಹೇಳಿಲ್ಲ, ಯಾರು ಈ ಲೋನನ್ನು ಕಟ್ಟಬೇಡಿ. ಮುಂದೊಂದು ದಿನ ಇದರ ಬಗ್ಗೆ ನಾವು ಹೋರಾಟ ಮಾಡುವ. ನಮ್ಮ ಮನೆಗಳ ರಕ್ಷಣೆ, ನಮ್ಮ ಮಕ್ಕಳ ರಕ್ಷಣೆ. ನಾವು ಲೋನ್ ತೆಗೆದಿದ್ರು, ಗಂಡ ಲೋನ್ ತೆಗೆದಿದ್ರು, ಹೆಂಡತಿಗೆ ಬಂದು ಉಪದ್ರ ಕೊಡುವುದು, ಮಗುಗೆ ಬಂದು ಉಪದ್ರ ಕೊಡಲಿಕ್ಕೆ ಇಲ್ಲ. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇನ್ನು ಮುಂದೆ ಇವರು ಏನಾದರೂ ಇಂಥ ಕೃತ್ಯಗಳಿಗೆ ಕೈ ಹಾಕಿದರೆ ಪ್ರತಿಯೊಂದು ತಾಯಂದರೂ ಇದಕ್ಕೆ ಉತ್ತರ ಕೊಡಬೇಕು. ನಮ್ಮ ಮನೆಯವರ ರಕ್ಷಣೆ ನಾವು ಮಾಡಬೇಕು ಅಂತ ಹೇಳಲಿಕ್ಕೆ ಇವತ್ತು ನಾನು ಕರೆ ಕೊಡ್ತಾ ಇದ್ದೇನೆ ನಿಮಗೆ. ಈಗ ಒಂದು ಯಾವುದೇ ಬ್ಯಾಂಕ್ಗಳಿರಲಿ, ಫಿನಾನ್ಸ್ ಸಂಸ್ಥೆಗಳೇ ಇರಲಿ, ಸೊಸೈಟಿಗಳೇ ಇರಲಿ, ನಾವು ಲೋನ್ ಕಟ್ಟದಿದ್ದರೆ 3 ನೋಟಿಸ್ ನಮಗೆ ಕಳಿಸ್ತಾರೆ. ಆ ನಂತರ ಏನಿದ್ರು ಕೋರ್ಟಿದ ಆ್ಯಕ್ಷನ್. ಇಲ್ಲಿ ಯಾವ ನೋಟಿಸ್ ಕಳಿಸುವುದಿಲ್ಲ, ಇವರು ಯಾರಿಗೂ ಹೇಳುವುದಿಲ್ಲ, ಮನೆಗೆ ಬರುವುದು ಏಕಾಏಕಿ ಯಾರನ್ನ ರೌಡಿಗಳನ್ನು ತಂದು ಒಳಗೆ ಬಿಡ್ತಾರೆ. ಕೆಲವರು ಅದರಲ್ಲಿ ಗುಂಪಲ್ಲಿ ಇರುವುದೇ ಅವಿದ್ಯಾವಂತರು, ಯಾರಿಗೂ ಲೋನ್ ಕ್ಯಾಲ್ಕುಲೇಷನ್, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬರುವುದಿಲ್ಲ ವಾರ ಬಡ್ಡಿಯಾದ ಕಾರಣ. ಹಾಗಾಗಿ ಇವರನ್ನು ದುರ್ಬಳಕೆ ಮಾಡಿಕೊಂಡು ಹೋಗಿದ್ದಾರೆ. ಕೆಲವರ ಮನೆಯಲ್ಲಿ RTC ಕೇಳ್ತಿದ್ದಾರೆ, ಮನೆ ದಾಖಲೆ ಕೇಳ್ತಿದ್ದಾರೆ. ಒಂದು ಲೋನ್ ಮುಗಿಯುವ ನಂತರ ಪುನಃ ಹಠ ಹಿಡಿದು ನೀವು ಎಕ್ಸ್ಟ್ರಾ ಲೋನ್ ತೆಗೀರಿ ಅಂತ ಇವರೇ ಪ್ರೇರೇಪಣೆ ಮಾಡಿಕೊಂಡು ಅವರನ್ನು ಸಾಲಗಾರರನ್ನಾಗಿ ಮಾಡೋದು ವಿನಃ ಅದರಲ್ಲಿ ಅವರಿಗೆ ಲಾಭ ಇದ್ದ ಕಾರಣ ಈ ರೀತಿ ಒತ್ತಡ ಹಾಕ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ಬ್ಯಾಂಕ್, ಫಿನಾನ್ಸ್, ಚಿಕ್ಕ ಚಿಕ್ಕ ಸ್ವಸಹಾಯ ಸಂಘಗಳಲ್ಲಿ ಸಹ ಎಲ್ಲಿ ಸಹ ವಿದೌಟ್ ನೋಟಿಸ್ ಯಾರೂ ಮನೆಗೆ ಬರಲಿಕ್ಕಿಲ್ಲ. ಇವರದು ಮಾತ್ರ ಒಂದು ಸ್ವಸಹಾಯ ಸಂಘದಲ್ಲಿ ಯಾರಿಗೆ ಹೇಳದೆ ಇವರು ಏಕಾಏಕಿ ರೌಡಿಗಳನ್ನು ಕರ್ಕೊಂಡು ಬಂದು ಮನೆಗಳಿಗೆ ನುಗ್ಗುವುದಾದರೆ ಮುಂದೊಂದು ದಿನ ಎಲ್ಲರೂ ಇದಕ್ಕೆ ನೀವು ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರಲ್ಲಿ ಹೇಳ್ತೇನೆ, ಜಾಗ್ರತೆ ಮಾಡಬೇಕು. ಇವತ್ತು ಒಂದು ಬೇಬಿ ಅಕ್ಕ ಇರ್ಬೋದು, ನಾಳೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೂ ಬರ್ಬೋದು. ಹಾಗೆ ನಾವೇ ನಿಮ್ಮೊಟ್ಟಿಗೆ ಬರಲಿಕ್ಕೆ ನಾವು ಕರೆದ್ರೆ ಬರ್ತೇವೆ, ಆದರೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಎಲ್ಲರೂ ಪ್ರಶ್ನೆ ಕೇಳುವಂಥದ್ದು ಬೇಕು. ನೀವು ಕೆಲವರು ಹೇಳುವ
ಬಡವರು ಲೋನ್ ತೆಗೆಯುವಾಗ ನಿಮಗೆ ಖುಷಿ ಆಗ್ಲಿಲ್ವಾ ಅಂತ. ಪ್ರತಿಯೊಬ್ಬ ವ್ಯಕ್ತಿ ಬಡವಾಗ್ಲಿ ಶ್ರೀಮಂತ ಆಗ್ಲಿ ಪ್ರತಿಯೊಬ್ಬರು ಲೋನ್ ತೆಗೆದು ಏನೋ ಮಾಡೋದು. ಸಂಸ್ಥೆಗೂ ಸಹ ಜವಾಬ್ದಾರಿ ಇರಬೇಕು. ಯಾಕೆಂದರೆ RBI ಅಂಡರಲ್ಲಿ ಬಂದಿದ ಇವರೇನು ಮಾಡ್ತಾ ಇದ್ದಾರೆ ಎಲ್ರಿಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಆಲ್ರೆಡಿ ಕೋರ್ಟಲ್ಲಿ ಆಗಿ ಇವರಿಗೆ ಸ್ಟೇ ಬಂದಿದೆ. ಆ ನಂತರ ಸಹ ಇವರಿಗೆ ಮಾತಾಡೋದು ಹೇಳುವಾಗ ಇವರು ಸಹ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರು ದಯಮಾಡಿ ಲೋನ್ ಕಟ್ಟಬೇಡಿ. ಮನೆಗೆ ಬಂದವರನ್ನು ಇನ್ನು ನಾನು ನಿಮಗೆ ನೇರವಾಗಿ ಹೇಳಲಿಕ್ಕಿಲ್ಲ, ನಮ್ಮ ಮನೆಯೊಳಗೆ ಬರುವಾಗ ನಮ್ಮ ರಕ್ಷಣೆ ನಾವು ಮಾಡಬೇಕು. ಇದರ ಅರ್ಥ ನೀವು ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರಿಗೊಂದು ಸ್ಟೇಟ್ಮೆಂಟ್ ತೆಗೆದಿದ್ದಾರೆ SBIದೊಂದು OD ಅಕೌಂಟ್. OD ಅಕೌಂಟಲ್ಲಿ ಲಕ್ಷ ಹಣ ತೋರಿಸ್ತಾ ಉಂಟು. ಇವರಿಗೆ 2-3 ಲಕ್ಷ ಕೊಟ್ಟಿದ್ದಾರೆ. ಲೋನು ಕೊಟ್ಟ ನಂತರ ಅಲ್ಲಿ ಎಕ್ಸೆಸ್ OD ಹೇಗೆ ಇರೋದು, ಆ ಸ್ಟೇಟ್ಮೆಂಟಲ್ಲಿ ಬರ್ತದೆ ಸ್ಯಾಲ್ರಿ ಅಮೌಂಟ್ ಅಂತ. ಇವರಿಗೆ ಯಾರು ಸ್ಯಾಲ್ರಿ ಮುಖಾಂತರ ಕೊಡ್ತಾ ಇದ್ದಾರಾ? ಈ ಲೋನ್ ರಿಕವರಿ ಹೇಳಿದರೆ ಲೋನ್ ಸ್ಟೇಟ್ಮೆಂಟ್ ಇರ್ತದೆ, ಲೋನ್ ನಾವು ಡೆಬಿಟ್ ಕ್ರೆಡಿಟ್ ಮಾಡಿದ್ದು ಇರ್ತದೆ. ಇದರಲ್ಲಿ ಹಾಗೆ ಇರುವುದಿಲ್ಲ ಸ್ಯಾಲರಿ. ಹಾಗಾದರೆ ಇವರಿಗೆ ಯಾರಿಗೆ ಸ್ಯಾಲ್ರಿ ಕೊಟ್ಟದ್ದು, ಯಾವ OD ಅಕೌಂಟನ್ನು ತೋರಿಸ್ತಿದ್ದಾರೆ, ಯಾರ ಹೆಸರಲ್ಲಿದ್ದು ಯಾವುದೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ಅವರಿಗೆ ಸ್ಪಷ್ಟತೆ ಇಲ್ಲದ ಕಾರಣ ಜನರನ್ನು ಇವರು ಹೆದರಿಸಿ ಬೆದರಿಸಿ ಹಣ ರಿಕವರಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮನಸ್ಸಿಗೆ ಬರುವಂಥದ್ದು ನಗರದಲ್ಲಿ ಅಲ್ಲ, ಗ್ರಾಮಾಂತರ ಜನಗಳನ್ನು ಪಾಪದವರನ್ನು ಸ್ಟೇಷನ್ ಮುಖಾಂತರ ಹೆದರಿಸಿ ಆದರೂ ನಾವು ರಿಕವರಿ ಮಾಡ್ತೇವೆ ಅಂತ ಅವರು ಹೊರಟಿದ್ದಾರೆ. ಅದು ಅಂತ ಮುಂದಿನ ದಿನಗಳಲ್ಲಿ ನಡೆಯುವುದಿಲ್ಲ. ನಾನು ಸ್ಟೇಷನ್ನ ಅಧಿಕಾರಿಗಳ ಹತ್ರ ಹೇಳ್ತೇನೆ, ದಯಮಾಡಿ ಇದು ಸಿವಿಲ್ ಮ್ಯಾಟರ್, ಇದನ್ನು ನೀವು ಅಲ್ಲಿ ಕೊಂಡೋಗಿ ನೀವು ಮೀಡಿಯೇಟರ್ ಆಗಿ ಕೆಲಸ ಮಾಡೋದಲ್ಲ, ನೀವು ಅದರ ಏಜೆಂಟ್ ಅಲ್ಲ, ನೀವು ಅಕೌಂಟೆಂಟ್ಗಳಲ್ಲ. ದಯಮಾಡಿ ಏನಾದರೂ ಹಲ್ಲೆ ಪ್ರಕರಣ ಬರುವಾಗ ಅದನ್ನೊಂದು ಕೇಸ್ ದಾಖಲಿಸಿ FIR ಮಾಡಿ. ಬಾಕಿದೆಲ್ಲವನ್ನು ನಾವು ಕಾನೂನಾತ್ಮಕವಾಗಿ ಮುಂದೆ ಹೋಗಲಿಕ್ಕೆ ನಾವು ರೆಡಿ ಇದ್ದೇವೆ. ಒಂದು ವೇಳೆ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಅನುಭವಿಸುವುದು ಈ ಲೋನಲ್ಲಿ ಅಂತ ಇದ್ರು ಅದನ್ನೂ ಅನುಭವಿಸಲಿಕ್ಕೆ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರು ರೆಡಿಯಾಗಿದ್ದಾರೆ. ಇನ್ನೇನು ಬೇಕು ನಿಮಗೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಹತ್ರ ಈ ಒಂದು ಪ್ರಶ್ನೆಯನ್ನು ಎತ್ತುತ್ತಿದ್ದೇನೆ.